ನಮಸ್ಕಾರ ವೀಕ್ಷಕರೇ, ಓಂ ಸಾಯಿ ಕ್ರಿಯೇಷನ್ ಅರ್ಪಿಸುವ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ನಾಗಬ್ರಹ್ಮ ಸನ್ನಿಧಿ, ಕೋರ್ದಪ್ಪು ದೈವಸ್ಥಾನ, ಕುಂಡೇಲು. ಶ್ರೀ ಕೋರ್ದಪ್ಪು ತನ್ನಿಮಾನಿಗ ಹಾಗೂ ಪರಿವಾರ ದೈವಗಳ 70ನೇ ವರ್ಷಾವಧಿ ನೇಮೋತ್ಸವದ ಕಾರ್ಯಕ್ರಮ ಇದೀಗ ನಿಮ್ಮ ಮುಂದೆ. ನಾನು ಅನುಷಾ ಭಟ್. ಅನುಗಟ್ಟೊಂದು ನಾಗಬ್ರಹ್ಮರಿಗೆ ಮಾರಿ ಬೆಟ್ಟಗೊದ್ದು ಯಾವ ಸತ್ತಡ ಒಂದನ್ನು ಬಂದಿಗೆ ದೀತೆ ದೃಷ್ಟಿ ಯಾರ ಜನ ಸತ್ಯ ಎಂಚಾದ ಪುರಗ ಹತ್ತನು ಹೋದಾಲು ಏಕರ ಪದ ಖರ್ಚು ಮಾಡ್ತಾರೆ. ಮುಡೆಲ್ಲ ಮಣ್ಣು ಕಾಲ ಬೋಣ ವರ್ಷ 10 ವರ್ಷ ಮೌನ ಕಾಲ ಬರ್ತದೆ. ಗ್ರಾಮದ ಗುಂಚಿನ ಮೇಲೆ ವರದೇಶ್ವರ ದೇವರ ಪಾದ ಬತ್ತೊಂಡ ಒಂಜಿಕಾರಣಂಕರಟ್ಟು ಗ್ರಾಮ ಕೃಷ್ಣಮೂರ್ತಿ ದೇವರ ಪಾದ ಬತ್ತೊಂಡಪ್ಪ ವರ್ಮ ಮಾಗದ ಗುಚ್ಚ ಉಲ್ಲಾದ ದಯ ಧರ್ಮಕ ಕಲೆ
ಪತ್ರ ದೇವರಾಜ ಕೋದವರ ಪಾದ ಬರ್ತದೆ ಮುಡಾಗುಡುವ ಜತ್ತುವುದಲ್ಲ ಮನ ತಾವೇಳು ಬತ್ತೊಂಡೆ ಗ್ರಾಮದ ಪಾದ ರಕ್ಷಣೆಗೆ ಪಾದ ಸಂಸಾರ ಕೊನೆ ಪೆರುಗುತ್ತದೆ ಸಂಸಾರ ಕೊನೆ ಪೆರುಗುತ್ತದೆ
ಇಲ್ಲಿ ರಾಜ್ಯ ಹೋಗ್ಬಿಟ್ಟೆ यशः प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे भव्यवाहन देहि मे गणनायक ಲಕ್ಷ್ಮೀ ಸತ್ಯನಾರಾಯಣ ದೇವರ ನಮ್ಮ ಪ್ರಾರ್ಥನೆ ಮಂತನಗ ಪ್ರಸನ್ನ ಕಾಲ ಅನ್ಪನ್ನ ವಿಶೇಷವಾದ ವಾರ್ಷಿಕವಾದ ಪ್ರತಿಷ್ಠಾ ವರ್ಧಂತೋತ್ಸವದ ಅಂಗವಾದ ಆ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಪೂಜೆಯನ್ನು ಮಂತೊಂದು ಅವರಿದ್ದಾದ ಮಹಾ ಮಂಗಳಾರ್ಚಿತ ಪುತ್ರರಾವಣಿಗೆ ಇದ್ದದ ಪ್ರತಿಭು ದೇವರ ಪ್ರಸನ್ನ ಕಾರಣ ಪೆರೆ ಅವರಿದ್ದಾದ ಇದ್ದದ ಕಾರಣ ನಮ್ಮ ಭಕ್ತಿ ಶ್ರದ್ಧೆ ದೇವರ ಪ್ರಾರ್ಥನೆ ತಂಡ ಪ್ರಾರ್ಥನೆ ಇಷ್ಟಾರ್ಥನ ಊರ ಭಗವಂತೆ ಇದ್ದದ ಪ್ರತ ನಂಗೆ ಅನುಗ್ರಹವನ್ನು ಪಾದ ಬರ್ಪನ್ನಕ್ಕೆ ಪ್ರಾರ್ಥನಾ ಸಮರ್ಪಯಾಮಿ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪಾದಾರಕ್ಕೆ ಗೋವಿಂದಾನಿ ಗೋವಿಂದ
वन्देहं जयजोरभद्रं वन्देहं विनायकं वन्देहं देवदेवेशं वन्देहं चतुर्नागरं नागशागमज्ञानागन्यास्तथैव नागपावनस्पतिं एव वटेभ्यः सर्वे ಕಾರಣ ನಮ್ಮ ಮಾದರ ಒಟ್ಟಿಗೆ ಸೇರಂದು ಭಕ್ತಿರಿ ಶ್ರದ್ಧೆ ನಾಗರಾಜ ದೇವರ ಪ್ರಾರ್ಥನೆ ಮಂತ್ರಕ ಅರಿಷ್ಠಾನ ಮನಸ್ಸದುರಿತ ಧ್ಯಾನ ಶಾಂತಿರಿಸುವಂತ ಸುಗ್ರಹ ಕುರುವಂತ ಮಂಗಲಂ ಪ್ರಾರ್ಥನಾಂ ಸಮರ್ಪಯಾಮಿ ನಾಗದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಗೋವಿಂದ.
शनैश्चर स्वामिने नमः प्रार्थनां समर्पयामि शनैश्चर देवरपादारविन्दके गोविन्दानि गोविन्द ಈ ಸಾಧಾರಣ ಎಲ್ಪ ವರ್ಷ ಈ ದೇವಸ್ಥಾನ ಅದು ಕಟ್ಟದು ಎಲ್ಪ ವರ್ಷ ಸಾಧಾರಣ ಎಂಕಲ್ನ ಹಿರಿಯಾಕುಲನೇನು ಮಲ್ತೊಂದುತ್ತೇರಿ ಐದು ಬಕ್ಕ ಎಂಕಲ ಕಿರಿಯಾಕಲಿಗೆ ಬತ್ತಲ ಎಂಕಲ 50 ವರ್ಷ ಯಾನು ಈ ಜಾಗಡ್ ದೇವಸ್ಥಾನದ ಚಾಕಿರಿ ಮಲ್ತೊಂದು ಬತ್ತಿನ ಯಾನೊಂಜಿ ಸಾಧಾರಣ ಮನಸ್ಸಿ ಅಂಚೆ ದೇವಸ್ಥಾನದ ಚಾಕಿರಿ ಮಲ್ಪರ ಅದಕ್ಕೊಂದು ಯೋಗ ಭಾಗ್ಯ ಮಣಪಿನ ಬೋರ್ಡು ಬಂದರೆ ಎಂಕಲು ಕಾಸು ಇತ್ತದು ಕಾಸಿಗೆ ಬೋಪಿನತ್ತು ಕಾಸು ಇಜ್ಜಂದ ಎಂಕಲ್ನ ಈತ್ ಕಾರ್ಬಾರ್ ಮಲ್ತೀನಿ ಎಂಕಲ್ನ ಪರಿಸರದ ತುಂಬ್ಯ ಗ್ರಾಮಾವಡು ಪುದು ಗ್ರಾಮಾವಡು ನೇತ ಮಾತ ಜನಕಲ್ನ ಸಹಕಾರಡು ಕೋರ್ದಪ್ಪು ಕೋಡಿಕೊಂಡ ನೋಡ್ದು ಬರ್ತದೆ ಕಚ್ಚುರ ಮಾಲ್ದಿನ ಬಂಜಿರಿ ಜಲ್ಮೇದು ನರಮಾನಿಯ ಆದು ಭೂಮಿಗೆ ಬರ್ತದೆ ಪೆತ್ತ ಕೈಕಾನಿಲೇನು ಸಾಂಕದು ಪೆತ್ತ ಬಂಜಿ ಕೈಕಾನಿಲೇನು ಮೇತಿನ ಏರು ಬಂಡ ದೇವರಾಜ ಕೋರ್ದಪ್ಪು ಪೆತ್ತ ಸಾಂಕಿನಾಯ ಲಾಯನೆ ಮೇತಿನಾಯ ಲಾಯನೆ ಕಬುಲ್ತಿ ಬೆತ್ತಾನ ನಿಂಗಿನೇ ಕಂಜಿನ ನಿಂಗಿನೇಕ್ಕೆ ಬೋಡದು ಅವೇನು ಕೆರ್ದು ಕಬುಲ್ತಿ ಬೆತ್ತಾನ ಕಂಜಿನ ಬಂಜಿಡ್ದು ಎತ್ತದು ಆ ಕಂಜಿನ ಜೀವ ಮಲ್ತದು ಜನಕಲಿಗೆ ತೋಜಾಯನ ಏರ್ಪಂಡ ದೈವರಾಜ ಕೋರ್ದಪ್ಪ ಪ್ರತಿ ವರಿಯಾಗಲ ದೈವರಾಜ ಪೆದ್ದನ ಅಪ್ಪೆಡ್ದಾಡು ಮದುಮ್ಯಾಪಿನ ಪೊಣ್ಣಾಡು ಸಾಲೆ ಬೇಪಿನ ಜೋಕುಲಾಡು ಅದು ಎಂಚಿನ ಒಜಿ ಮರಣ ಆದತ್ತನಲ್ಲ ಸ್ವಾಮಿ ಕೋರ್ದಪ್ಪ ಎಂಗಳಿಗೆ ಎಂಚಿನ ಕಷ್ಟ ಬತ್ತನೆ ಅಂದ್ಪಂಡ ಆ ಮರಣ ಲಕ್ಕದ ಬರ್ಪಿನ ಅಂಚಿನ ಒಂಜಿ ಸತ್ಯತ್ತು ನಾವು ದೈವರಾಜ ಕೋರ್ದಪ್ಪ ನನ್ನ ನಂಬಿಕೆ ನಾನು 75 ವರ್ಷ ಬಂದು ನಾನು 5 ವರ್ಷ ಉಂಡು 5 ವರ್ಷಕ್ಕೆ ಇತ್ತೇನೆ ಎಂಕಲು ಒಂದು ಯೋಜನೆ ಬಾರ್ದ ಒಂಜಿ ದೇವಸ್ಥಾನ ಭಾರಿ ಪೊರ್ಲು ಮಲ್ತದೆ ಕುಂಬಡಿಯಲ್ಲಿ ಒಂಜಿ ಕೋರ್ದಪ್ಪ ದೇವಸ್ಥಾನ ರಡ್ಡು ಗ್ರಾಮ ಸಂಬಂಧಪಟ್ಟ ದೇವಸ್ಥಾನ ಒಂದು ಎಂಗುಲ್ತ ಉಂತುದಿನ ತುಂಬೆ ಗ್ರಾಮ ದೇವಸ್ಥಾನ ಉಪ್ಪುನ ಪುದು ಗ್ರಾಮ ಅಂಚೆ ರಡ್ಡು ಗ್ರಾಮದಕುಲು ಸೇರಿದು ಒಂಜಿ ಈ ಊರ್ದಕುಲೇ ಸೇರಿದು ಒಂಜಿ ದೇವಸ್ಥಾನ ಕಟ್ಟೋಡು ಬಂದು ಜವಣೇರ್ನ ಭಾರಿ ಒಂಜಿ ಉಂದುಂಡು ಪ್ರತಿ ವರಿಲ ಒಂಜಿ 500 ರೂಪಾಯಿ ಒಂಜಿ ಇಲ್ಲಲ್ದಾಯ ಕೊರಡು ತಿಂಗಳಿಗೆ 500 ರೂಪಾಯಿ ಲೆಕ್ಕ ಕೊರಡು ವರ್ಷಕ್ಕೆ 6000 ರೂಪಾಯಿ ಅಂಜನ 5 ವರ್ಷಕ್ಕೆ 30,000 ರೂಪಾಯಿ ಹಾಕೊಂಡು 100 ಜನ ಮೆಂಬರ್ ಮಲ್ತಂಡ 30 ಲಕ್ಷ ರೂಪಾಯಿ ಎಂಗಲನೇ ತಾಪನಾಂಡು ಎಂಗಳಿಗೆ ದೇವಸ್ಥಾನ ಕಟ್ಟರೆ ಯಾವುದು ನೀತಿ ಬೊಕ್ಕ ಶ್ರದ್ಧೆ ಭಕ್ತಿನ ತೂತಿನ ಅರಿಯರಂದ್ಕೆಂಡ ದೇವರಿಗೆ ಅಂಚಾದೆ ನಮ್ಮ ಜೀವಿತ ಅವಧಿಡ್ ಜಾತಿ ವ್ಯವಸ್ಥೆನೊಂತೆ ಭರೀಕದಿ ಒಂದು ನಮ್ಮ ನೀತಿ ಶ್ರದ್ಧಾ ಭಕ್ತಿಡ್ ನಮ್ಮ ದೇವರಿನ ದೈವನು ಸ್ಮರಣೆ ಮಂತಣ್ಣ ಖಂಡಿತ ಮೊದಲ ನಮ್ಮ ಬದುಕು ಪಾವನಾಪಡು ಪಂಪನಂಚತನ ಪೊರ್ಲ ವಿಚಾರನು ಪುಣ್ಯಕ್ಷೇತ್ರೋಡು ನಿಕ್ಲೆಗೆ ತೆರಿಪವನಂಚತನ ಪ್ರಯತ್ನವಂತೊಂದು
ಗುತ್ತುಗು ಬರುಂದುಲ್ಲೆ ಮಾದೀನ ಮಗೆ ಆಯೆ ಮಾಯೋದ ತುಡರುಂಜೆ ಆದು ಬನ್ನಾರೆ ಸೆರಿಂಗಿಡು ಬೆಪ್ಪೋಡು ಕುಲ್ಲೆಗೆ ಮಾಣಿಕ್ಯದುಂಜಿ ಒರುವಾದು ಮಾಣಿಕ್ಯದುಂಜಿ ಒರುವಾದು ಗುತ್ತುಗು ಬರುಂದುಲ್ಲೆ ಮಾದೀನ ಮಗೆ ಆಯೆ ಮಾಯೋದ ತುಡರುಂಜೆ ಆದು ಬನ್ನಾರೆ ಸೆರಿಂಗಿಡು ಬೆಪ್ಪೋಡು ಕುಲ್ಲೆಗೆ ಮಾಣಿಕ್ಯದುಂಜಿ ಒರುವಾದು ಮಾಣಿಕ್ಯದುಂಜಿ ಒರುವಾದು ಬಾಲೇನು ತರ್ಕೀನ ಗಲಿಗೇಡು ಅರೆಗುಲ ತಿಗನಿಲಿಕ ತಿಂಜಿಂಡು ತನು ಬೇರು ಅಂಪೇನೆ ಕಳೆಯೊಂದಿ ಬಾಲೇಗು ಆರು ತಿಗ ಪೇರು ಬಂಜಾರ ಕೊರ್ಪೇರು ತಿಗ ಪೇರು ಆರು ಕೊರ್ಪೇರು ಗುತ್ತುಗು ಬರುಂದುಲ್ಲೆ ಮಾದೀನ ಮಗೆ ಆಯೆ ಮಾಯೋದ ತುಡರುಂಜೆ ಆದು ಬನ್ನಾರೆ ಸೆರಿಂಗಿಡು ಬೆಪ್ಪೋಡು ಕುಲ್ಲೆಗೆ ಮಾಣಿಕ್ಯದುಂಜಿ ಒರುವಾದು
ದೇವರು, ಧರ್ಮ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.